ಪಿಎಸ್ಐ ಅಕ್ರಮದಲ್ಲಿ ಬಿಜೆಪಿ ಕಾಂಗ್ರೆಸ್ನದ್ದು ಜಂಟಿ ದರೋಡೆ ಎಂದು ರಾಷ್ಟ್ರೀಯ ಪಕ್ಷಗಳು ರಾಜ್ಯವನ್ನ ಲೂಟಿ ಮಾಡಲು ಹೊರಟಿದೆ. ಎರಡು ಪಕ್ಷಗಳು ಈ ವಿಚಾರದಲ್ಲಿ ಒಪ್ಪಂದ ಮಾಡಿಕೊಂಡಿರುವ ಶಂಕೆ ಇದೆ. ಲಂಚ ಕೊಟ್ಟು ಬಂದ ಪಿಎಸ್ಐ ನ್ಯಾಯಪರ ನಿಲ್ಲಲು ಸಾಧ್ಯವೇ ಇಲ್ಲ. ಸುಧಾರಿತ ಕ್ರಮಗಳಿದ್ದರೂ ಇನ್ನೂ ಲುಕ್ಔಟ್ ನೋಟಿಸ್ ಪದ್ಧತಿ ಯಾಕಿಲ್ಲ? ಬೊಮ್ಮಾಯಿ ಸರ್ಕಾರದ ರಾಜ್ಯ ಜನರಿಗೆ ನಂಬಿಕೆಗೆ ಅನರ್ಹವಾಗಿದೆ. ಹಾಗಾಗಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತಕ್ಕೆ ಒತ್ತಾಯಿಸುತ್ತಿದೆ ಎಂದು ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಸರ್ಕಾರದ ವಿರುದ್ಧ ಅಭಿಯಾನವನ್ನು ಆರಂಭಿಸುತ್ತೇವೆ. ಇಂದಿನಿಂದ ಮೇ 10ರವರೆಗೆ ರಾಜ್ಯಾದ್ಯಂತ ಅಭಿಯಾನ ಇರುತ್ತೆ. ಬಿಜೆಪಿ ಸರ್ಕಾರ ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತಕ್ಕೆ ಒತ್ತಾಯ ಮಾಡ್ತೇವೆ. ಬಿಜೆಪಿ ಸಂಘ ಪರಿವಾರದವರ ಅಜ್ಞಾನಿಗಳು. ಅವರು ಬ್ಯಾನಿಗೆ ಒತ್ತಾಯಿಸುವುದರಲ್ಲಿ ಅಚ್ಚರಿ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಯಾಕಾಗಿ ಇಂತಹದಕ್ಕೆ ಧ್ವನಿ ಕೂಡಿಸ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಕೆಲವು ಸಂಘಟನೆಗಳನ್ನ ಯಾಕೆ ಬ್ಯಾನ್ ಮಾಡಬೇಕು ಅನ್ನೋದನ್ನ ಸಿದ್ದರಾಮಯ್ಯ ಹೇಳಲಿ. ನಿಷೇಧಕ್ಕೆ ಒಂದೇ ಒಂದು ಕಾರಣವಾದ್ರೆ ಹೇಳಿ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದಾಗಲೇ ಗುಜರಾತ್ ಹತ್ಯಾಕಾಂಡ ನಡೆದಿತ್ತು. ಮಾಯಾ ಕೊಟ್ನಾನಿ, ಬಾಬು ಬಜರಂಗಿಂತವರು ಜೈಲು ಶಿಕ್ಷೆ ಆಗಿತ್ತು. ಆವಾಗ ಯುಪಿಎ ಸರ್ಕಾರ ಯಾಕಾಗಿ ಬ್ಯಾನ್ ಬಗ್ಗೆ ಮಾತಾಡಿಲ್ಲ? 1984ರಲ್ಲಿ ಸಿಖ್ಖರ ದಂಗೆಗೆ ಕಾಂಗ್ರೆಸ್ ಬ್ಯಾನ್ ಮಾಡಬೇಕೆ? ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಜವಾಬ್ದಾರಿ ಅರಿತು ಹೇಳಿಕೆ ನೀಡಲಿ ಎಂದು ಹೇಳಿದರು. ಪ್ರಮೋದ್ ಮುತಾಲಿಕ್ ಯಾರು? ಯಾಕೆ ಈ ಪ್ರಮೋದ್ ಮುತಾಲಿಕ್ ಅನ್ನುವಂಥ ವಿಷಕ್ರಿಮಿಗೆ, ಕೋಮುವಾದಿಗೆ ಯಾಕೆ ಇಲ್ಲಿ ಅಷ್ಟು ಹೈಲೈಟ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಒಬ್ಬ ಜನವಿರೋಧಿ, ದೇಶ ವಿರೋಧಿ, ಮನುಷ್ಯ ವಿರೋಧಿ ಆ ವ್ಯಕ್ತಿ. ಅಂತಹ ವ್ಯಕ್ತಿಗೆ ಯಾಕೆ ಇಮ್ಮಿಡಿಯೇಟ್ ಆಗಿ ಅಂಥವರ ವಿರುದ್ಧ ಆಕ್ಷನ್ ತಗೊಳ್ಬೇಕು? ಅದೇ ನಾನು ಅರಾಜಕತೆ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ, ಈ ಅರಾಜಕತೆ ಸೃಷ್ಟಿ ಮಾಡುವವರನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ. ಆ ಭಾತೃತ್ವಕ್ಕೆ ವಿರೋಧವಾಗಿ ಹೇಳಿಕೆ ನಡೆಸುವ ಇಂಥ ಕೋಮು ಕ್ರಿಮಿಗಳನ್ನ ತಡಿಬೇಕಲ್ಲ, ಆಕ್ಷನ್ ಮಾಡಬೇಕಲ್ಲ, ಇದನ್ನ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಮಾಧ್ಯಮಗಳಲ್ಲೂ ಕೂಡ ನಾವು ಮನವಿ ಮಾಡಿಕೊಳ್ಳುವಂಥದ್ದು, ಅವರ ಅಜೆಂಡನೇ ಅದು. ಮುಸ್ಲಿಂ ದ್ವೇಷನೇ ಅವರ ಅಜೆಂಡಾ, ಅವರ ಜೀವ. ಯಾಕಂದ್ರೆ ಅವರಿಗೆ ಅದರಿಂದ ರಾಜಕೀಯ ಲಾಭ ಗಳಿಸಬೇಕು. ಹಾಗಾಗಿ ಮಾಧ್ಯಮಗಳಿಗೆ ನಾವು ಮನವಿ ಮಾಡೋದು, ಇಂಥವರಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬಾರ್ದು. ಯಾಕಂತಂದ್ರೆ ಆ ಹೇಳಿಕೆಗಳ ಮೂಲಕ ಹೆಚ್ಚು ಪ್ರಚಾರವನ್ನ ಯಾವುದು ಮಾಧ್ಯಮಗಳು ಕೊಡ್ತಾ ಇದ್ದಾರೆ. ಕೆಲವು ಸಿದ್ದರಾಮಯ್ಯ, ಕೆಲವು ಅಲ್ಪಸಂಖ್ಯಾತರ ನಾಯಕರು ಕೂಡ ಈ ರೀತಿಯಾದಂಥ ಹೇಳಿಕೆ, ಪಾಪ್ಯುಲರ್ ಫ್ರಂಟ್ ಅನ್ನು ಕೂಡ ಹೇಳಿದ್ದಾರೆ, ಎಸ್ಡಿಪಿಐ ಅನ್ನು ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ನಮ್ಮ ಮಾಧ್ಯಮದ ಮೂಲಕ ನಾನು ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನೀವೊಂದು ಗೌರವಾನ್ವಿತವಾಗಿ ಬಿಜೆಪಿ ಸಂಘ ಪರಿವಾರದ ಹೇಳಿಕೆ ಕೊಡೋದು ಬಿಡಿ, ಅವರಿಗೆ ಅದೇ ಕೆಲಸ, ಅವರ ಅಜ್ಞಾನಿಗಳು. ಆದರೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಡಬೇಕಾದ್ರೆ ಅವರು ಹೇಳಲಿ ಯಾಕೆ ಇದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ. ಒಂದೇ ಒಂದು ಉದಾಹರಣೆ, ಪಾಪ್ಯುಲರ್ ಫ್ರಂಟ್ನ ಬಗ್ಗೆ ಆಗಲಿ ಅಥವಾ ಎಸ್ಡಿಪಿಐನ ಬಗ್ಗೆ ಆಗಲಿ, ಒಂದು ಉದಾಹರಣೆ ಕೊಡಲಿಕ್ಕೆ ಸಾಧ್ಯದ? ಯಾವುದೇ ಧರ್ಮದ ವಿರುದ್ಧ ಇವರು ಏನಾದರೂ ಮಾತಾಡಿದಾರಾ? ಯಾವುದೇ ಜಾತಿಯ ವಿರುದ್ಧ ಏನಾದರೂ ಇವರು ಮಾತಾಡಿದಾರ? ಅಥವಾ ಯಾವುದಾದ್ರೂ ದೇಶ ವಿರೋಧಿ ಚಟುವಟಿಕೆಗಳನ್ನು ಇವರು ಮಾಡಿದಾರ? ಅಥವಾ ಯಾವುದಾದ್ರೂ ಧರ್ಮದ ನಡುವೆ ವಿಷಬೀಜುವಂತ ಕೆಲಸವಂತ ಮಾಡಿದಾರ? ಯಾವುದಾದ್ರೂ ಹೇಟ್